ಕ್ರೀಡಾ ಸ್ಫೂರ್ತಿಯಿಂದ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಎಂದು ಶಸ್ತ್ರಚಿಕಿತ್ಸಕ ಡಾಕ್ಟರ್ ಟಿಎಸ್ ಲಕ್ಷ್ಮೀಕಾಂತ್ ಹೇಳಿದರು. ಅವರು ಹೊನಪು ಕ್ರಿಕೆಟರ್ಸ್ ವತಿಯಿಂದ ಪಟ್ಟಣದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಆಯೋಜಿಸಿದ್ದ ಅಂತರ್ ಕ್ರಿಕೆಟ್ ಪಂದ್ಯಾವಳಿಯನ್ನು ವೀಕ್ಷಿಸಿ ಪಂದ್ಯಾವಳಿಯಲ್ಲಿ ಕ್ರೀಡಾಪಟುಗಳಿಗೆ ಪಾರಿತೋಷಕ ವಿತರಿಸಿ ಮಾತನಾಡಿದರು. ಸಾರ್ವಜನಿಕ ಆಸ್ಪತ್ರೆಯ ಫಿಜಿಷಿಯನ್ ಡಾಕ್ಟರ್ ನಾಗೇಂದ್ರ ಅವರು ಮಾತನಾಡಿ, ಕ್ರೀಡಾ ಚಟುವಟಿಕೆಯಿಂದ ಬಾಂಧವ್ಯ ಮತ್ತು ಪರಸ್ಪರ ಸ್ನೇಹವನ್ನು ರೂಢಿಸಿಕೊಳ್ಳುವುದಕ್ಕೆ ಅತ್ಯಂತ ಸಹಕಾರಿಯಾಗಿದೆ. ಕ್ರೀಡಾಪಟುಗಳು ದೈಹಿಕ ಹಾಗೂ ಮಾನಸಿಕವಾಗಿ ತಮ್ಮ ಆರೋಗ್ಯವನ್ನು ಉತ್ತಮವಾಗಿ ಸುಧಾರಿಸಿಕೊಳ್ಳುವುದರ ಮೂಲಕ ಕೋವಿಡ್ ಮುಕ್ತರಾಗಿ ತಮ್ಮ ಬದುಕನ್ನು ಮಾದರಿಯಾಗಿ ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು. ಜೀವಿತ್ ಲ್ಯಾಬ್ ಜೀವನ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಎರಡನೇ ಬಹುಮಾನನ ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳ ಕಚೇರಿಯ ಚಂದನ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಮೂರನೇದನ್ನು ನಮ್ಮ ಆಸ್ಪತ್ರೆ ಎಕ್ಸ್ರೇ ಟೆಕ್ನಿಷಿಯನ್ ದರ್ಶನ್ ಅವರು ಸ್ಪಾನ್ಸರ್ ಮಾಡಿದ್ದಾರೆ. ಮತ್ತು 2 ದಿವಸದ ಊಟದ ಏನು ವ್ಯವಸ್ಥೆ ಮಾಡಿದ್ದಾರೆ ನಮ್ಮ ಫಾರ್ಮಸಿಸ್ಟ್ ಸತೀಶ್ ಮತ್ತು ರೇಖಾ ಅವರು ಮಾಡಿದರು. ಶಾಮಿಯಾನ ವ್ಯವಸ್ಥೆ ನಮ್ಮ ತುಳಸಿ ಅವರು ಮಾಡಿದರು. ಮತ್ತು ಮೈಕ್ ಸೌಂಡ್ ವ್ಯವಸ್ಥೆ ನಮ್ಮ ಕಾರ್ತಿಕ್ ಮಾಡಿದರು. ಹಾಗೂ ಎಲ್ಲರಿಗೂ ನಮ್ಮ ನೌಕರರು ಮತ್ತು ಎಲ್ಲ ವೈದ್ಯಾಧಿಕಾರಿಗಳು, ಶುಶ್ರೂಷಕಾಧಿಕಾರಿಗಳು, ಗ್ರೂಪ್ ಡಿ ಎಲ್ಲರೂ ಲ್ಯಾಬ್ ಟೆಕ್ನಿಷಿಯನ್ಸು ಎಲ್ಲ ಸೇರಿ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಿದ್ದಾರೆ. ಜನವರಿ 2 ಮತ್ತು 3ರಂದು ನಡೆದ ಕ್ರೀಡಾಕೂಟದಲ್ಲಿ 8 ತಂಡಗಳು ಭಾಗವಹಿಸಿದ್ದವು. ಸ್ಥಳೀಯ ಹೊನಪು ತಂಡದವರು ಪ್ರಥಮ ಬಹುಮಾನವನ್ನು ಪಡೆಯುವುದರ ಮೂಲಕ ಗಣ್ಯರಿಂದ ತಂಡದ ನಾಯಕ ಡಾಕ್ಟರ್ ಸತೀಶ್ ಪಾರಿತೋಷಕವನ್ನು ಪಡೆದುಕೊಂಡರು. ದ್ವಿತೀಯ ಬಹುಮಾನವನ್ನು ವಕೀಲರ ತಂಡದವರು ಪಡೆದುಕೊಂಡರು. ವೈದ್ಯರಾದ ಡಾಕ್ಟರ್ ವಿಜಯಕುಮಾರ್, ಡಾಕ್ಟರ್ ವಿನಯ್ ಲೋಕೇಶ್, ಡಾಕ್ಟರ್ ಅಜಯ್, ಡಾಕ್ಟರ್ ನಾಗೇಂದ್ರ, ಡಾಕ್ಟರ್ ಬಿ ಸುರೇಶ್ ಕುಮಾರ್, ಡಾಕ್ಟರ್ ರಮೇಶ್ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಪಾರಿತೋಷಕವನ್ನು ತಮ್ಮದಾಗಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು. ಪಂದ್ಯಾವಳಿಯಲ್ಲಿ ಉತ್ತಮವಾಗಿ ಬೌಲಿಂಗ್, ಬ್ಯಾಟಿಂಗ್ ಕ್ಷೇತ್ರದ ರಕ್ಷಣೆ ಮಾಡಿದ ಡಾಕ್ಟರ್ ಸುರೇಶ್, ಹೊರಗುತ್ತಿಗೆಯ ನಾರಾಯಣ್, ವಕೀಲರಾದ ಸುನೀಲ್, ಡಾಕ್ಟರ್ ಹರೀಶ್ ಬಾಬು ಅವರು ವೈಯಕ್ತಿಕವಾಗಿ ಗಣ್ಯರಿಂದ ಪ್ರಶಸ್ತಿಯನ್ನು ಸ್ವೀಕರಿಸಿದರು.